ಉತ್ತರ ಅಂತ ಅವರದ್ದು. ಉತ್ತರವೋ ದಕ್ಷಿಣವೋ? ಅಣ್ಣ ನಾನಿದ್ದೇನೆ. ಅವನಿಗೆ ಎರಡು ಕೊಡ್ತಿದ್ದೆ, ಅಪ್ಪಮ್ಮನಿಗೆ ಬೇಸರ ಆಗ್ತದೆ ಅಂತ ಸುಮ್ಮನೆ ಕೂತೆ. ನಾನಿದ್ದೇನೆ. ಹೌದಾ? ಪಾಂಡವರು ಸೋತಿದ್ದಾರೆ, ಕೂತಿದ್ದಾರೆ. ಅವರಿಗೆ ಬೇಕೇನೋ ಅದೆಲ್ಲ ಅನಗತ್ಯ. ಕಳಿಸುವುದಕ್ಕೆ ಹೇಳು. ಎಲ್ಲವನ್ನೂ ಸೋತ ನಿಮಗೆ ಅವರ ಜೈಲುರಾಜುಗಳ ಅಗತ್ಯವಾದರೆ ಅಣ್ಣನ ಆಜ್ಞೆ ಆಗಿದೆ. ಕಣಜ ಚಿನ್ನಾಭರಣ ಯಾರಲ್ಲಿ ಒಂದೊಂದು ವಸ್ತ್ರ ತಂದುಕೊಡಿ, ಬಿಟ್ಟುಕೊಳ್ಳಲಿ. ಏನೋ ಹೇಳಿದ್ದೆ ತಡ. ಎಲ್ಲವನ್ನು ಕಳಿಸಿ ಏಕವಚನಧಾರಿಗಳಾಗ್ತಾರೆ. ಅವರು ಕಳಚಿದ್ರು ತಮ್ಮ. ಹಿಂದೊಮ್ಮೆ ನೋಡಕ್ಕೆ ಅವರೆಲ್ಲ ಸುಮ್ಮನೆ ಕೂತಿರುವಾಗೆ ಟೊಮ್ಮಗೆ ನಿಂತಿದ್ದಾರೆ. ಹೌದಾ? ಅವಳನ್ನು ಕಳಿಸುವುದಕ್ಕೆ ಹೇಳು. ನೋಡಲ್ಲಿ ನಿನ್ನ ಪತಿಗಳ ಇವರು ನಮ್ಮಣ್ಣ ಅಜ್ಜೆಯನ್ನು ನೀಡುವುದಕ್ಕೆ ಅಸಮರ್ಥರಾಗಿ ಎಲ್ಲವನ್ನು ಕಳಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಒಂದೊಂದರಿಗಿಲ್ಲದ ವೈಭವ ಹೆಂಡತಿಗೆ ಕಳಚು ಚಿನ್ನಾಭರಣ. ನಮ್ಮ ಹೇಳಿದೆ ಕಳಚಿದ್ರೇನೋ ಇಲ್ಲ. ಪಾಂಡವರ ವಿಚಾರವಾಗಿ ಸಂತುಷ್ಟ ಹೃದಯಾದಂತಹ ನಮ್ಮ ಅಗ್ರಜ ತನ್ನ ಅಪ್ಪಣೆಗೆ ವಿರೋಧವಾಗಿ ವರ್ತಿಸಿದ ಧೂರ್ತೆ ಪಾಂಚಾಲಿಗೆ ನಯನ ಸಂಕೇತೆಯಿಂದ ತಿಳಿಸಿದ್ದೇನೆ. ಸೀರೆಯನ್ನು ಸೆಳೆಯಬೇಕೆಂದಲ್ಲವೇ ಅಣ್ಣನ ಆಜ್ಞೆ ಶಿರೋಧ. ಅಣ್ಣ ಇದೋ ಕಾರ್ಯ ಕೈ ಮೀರುತ್ತಾ ಇದೆ. ಈ ದುಷ್ಟ ದುರಾತ್ಮನಾನುಟ್ಟಂತಹ ಸೀರೆ ಸೆರಗಿಗೆ ಕೈ ಇಕ್ಕಿದ್ದಾನೆ. ಈಗಲೋ ಈ ನರಗಳಿಗೆ ನಾನುಟ್ಟಂತಹ ಸೀರೆಯನ್ನು ಸೆಳೆದು
ತುಂಬಿದ ಈ ಸಭಾ ಮಧ್ಯದಲ್ಲಿ ನನ್ನನ್ನು ನಗ್ನಾವಸ್ಥೆಗೆ ಗುರಿಪಡಿಸುತ್ತಾನೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಇದು ಈ ದುಷ್ಟನ ಹಿಡಿತದಿಂದ ಬಿಡಿಸಿ ನನ್ನನ್ನು ಕಾಪಾಡಿ ಕಾಪಾಡಿ. ನೋಡಿದ ಮಾವನೀನು ನೋಡು ಇದ್ದ ಮಾವ ನೀನು ನೀನು ನಯ ಮಗ ನೀನು ನಯ ಮಗ ನಿನ್ನಯ ಮಗ ಮಾಡುವ ಕೂಡಿದ ಸಭೆಯ ಮುಂದೆ ಸೀರೆಯ ಸುಲಿವ ಗಾಢದಿ ಬಿಡಿಸೋ ನೋಡಿದ ಮಾವ ನೀನು ಮಾವ ಧೃತರಾಷ್ಟ್ರ ಭೂಪತಿಗಳೇ, ಅಲ್ಲ ನೀವು ಚಕ್ರವರ್ತಿಗಳು. ಮಾಮ, ಇದು ನಿಮ್ಮ ಕಣ್ಮುಂಭಾಗದಲ್ಲಿ ನಿಮ್ಮ ಮಕ್ಕಳು ಅನ್ಯಾಯವನ್ನು ಮಾಡುತ್ತಿದ್ದಾರೆ. ಅದನ್ನು ಕಾಣುವಂತಹ ದೃಷ್ಟಿ ನಿಮಗಿಲ್ಲ ಮಾವ. ಅದನ್ನು ದೇವರು ಕಸಿದುಕೊಂಡಿದ್ದಾನೆ. ಹಾಗೆಂದು ಆಡುವಂತಹ ಮಾತಾದರೂ ನಿಮ್ಮ ಕಿವಿಗೆ ಕೇಳುತ್ತಿದೆಯಲ್ಲ ಮಾವ. ಮಾವ, ಅದು ಚಕ್ರವರ್ತಿಗಳು ನೀವು ಆಗುವಂತಹ ಅನಾಹುತವನ್ನು ಓಂಕಾರ ಮಾತ್ರದಿಂದ ನಿಲ್ಲಿಸುವುದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಸಾಧ್ಯವಿದ್ದರೆ ನಿಮ್ಮಿಂದ ಮಾತ್ರ ಮಾವ. ಹಾಗಾಗಿ ಅಮರಾರಾಜಿ ನಿಮ್ಮ ಪಾದ ಹಿಡಿದು ಬೇಡಿಕೊಟ್ಟೇನೆ. ನನ್ನ ಕಣ್ಣೀರಿನಿಂದ ನಿಮ್ಮ ಪಾದವನ್ನು ತೊಳೆಯುತ್ತಿದ್ದೇನೆ, ಸೆರೆಗೊಡ್ಡಿ ಬೇಡುತ್ತೇನೆ. ನಿಮ್ಮ ಮಗ ಮಾಡುವಂತಹ ಅನ್ಯಾಯವನ್ನು ನಿಲ್ಲಿಸಿ ನನ್ನನ್ನು ರಕ್ಷಿಸಿ ಕಾಪಾಡಿ ಮಾವ. ನಿನಗೆ ಗಾಂಧಾರಿ ದೇವಿ ಗಾಂಧಾರಿ ದೇವಿ ಉಸುರಪ್ಪ ನಿನ್ನ ಸುತಗೆ ನಿನ್ನ ಸುತಗೆ ವಸನದ ಸೆರಗನೀಯ ವಸನದ ಸೆರಗನೀಯ ಬಿಡಗೆಯೋ ಬಿಡಗೆಯೋ ಪಾಪಿ ಅಸುರನು ನಿನ್ನ ಮಗ ಪಾಪಿ ಅಸುರನು ನಿನ್ನ ಮಗ ಸೋಸೆ ಜನ್ಮವೇ ನಿನಗೆ ಗಾಂಧಾರಿ ದೇವಿ ಅತ್ತೆ, ನೀವು ತಾಯಿಗೆ ಸಮಾನ, ನಾನು ಸೊಸೆಯಲ್ಲ, ನಿಮ್ಮ ಮಗಳಿಗೆ ಸಮಾನ. ನಿಮ್ಮ ಮಗಳಾದಂತಹ ದುಶ್ಯಲೆ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೆಣ್ಣಿನ ಶೀಲದ ಆ ಯೋಗ್ಯತೆ ಅಥವಾ ಘನತೆ ಗೊತ್ತಿರುವುದು ಹೆಣ್ಣಿಗೆ ಮಾತ್ರ. ನನ್ನ ಕಷ್ಟವೇನೆಂಬುದು ನೀವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಪರಮ ಪತಿನತೆ ಅಲ್ಲವೇ? ಕಣ್ಣನಿಲ್ಲದಂತಹ ದೃಷ್ಟಿ ನನಗೂ ಬೇಡ ಎಂಬುದಾಗಿ ಕಾಣುವಂತಹ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕತ್ತಲ ಲೋಕದಲ್ಲಿ ಜೀವನ ಮಾಡುವಂತಹ ಮಹಾತ್ಮೆ ಪುಣ್ಯಗರ್ಭೆ ಮಾತ್ರವಲ್ಲ, ಪರಮ ಪತಿವ್ರತೆ ನೀವು. ಅಮ್ಮ, ನಿಮ್ಮ ಯೋಗ್ಯತೆ ಅದು ಹೇಳುವುದಕ್ಕೆ ಸಾಧ್ಯವಿಲ್ಲ ತಾಯಿ. 101 ಮಕ್ಕಳನ್ನು ಪಡೆದವರು ತಾವು. 100 ಸಾಕಾಗಿತ್ತಮ್ಮ, ಈ ಒಂದು ಬೇಡಾಗಿತ್ತು. ಇವ ಮಗಳಿವ
ನೀವಿಲ್ಲ ನಿನ್ನಂತೆ ಇರುವ ಪುತ್ರಿಯೇ ಆಗುತ್ತಿರುವ ಈ ಅನಾಹುತವನ್ನು ಕಣ್ಣಿನಿಂದ ಕಾಣುತ್ತಾ ಇದ್ದೀರಿ ನೀವೆಲ್ಲ. ಯಾಕೆ ಮೌನ ಮುದ್ರೆಯನ್ನು ತಡೆದಿದ್ದೀರಾ? ಯಾಕೆ ಮಾತನಾಡಲು ಸುಮ್ಮನಿದ್ದೀರಾ? ಅದೋ ನನ್ನಂತಹ ಹೆಣ್ಣು ಮಕ್ಕಳನ್ನು ಪಡೆದಂತಹ ತಾಯಿಯಂದಿರಿ ಸಭೆಯಲ್ಲಿದ್ದೀರಿ. ನೋಡುತ್ತಾ ಸುಮ್ಮನೆ ಉಳಿಯಬೇಡಿ. ಇಂದು ನನಗಾಗುತ್ತಿರುವಂತಹ ಅನ್ಯಾಯ ಪರೋಕ್ಷವಾಗಿ ನಿಮಗಾಗುತ್ತಿರುವಂತಹ ಅನ್ಯಾಯ. ಹುತ್ತವೇ ಹಾವಿಗೆ ಆಶ್ರಯ ಸ್ಥಾನವಾಗಿರುತ್ತದೆ. ಆದರೆ ಹುತ್ತದ ಬಳಿಯಲ್ಲಿ ಹಾವು ಬಿದ್ದು ಸತ್ತರೆ ಹಾವಿಗಲ್ಲ ಅಪಮಾನ, ಬದಲಾಗಿ ಹುತ್ತಕ್ಕೆ ಅಪಮಾನ. ಹೆಣ್ಣಾದಂಥ ನನಗಾಗುತ್ತಿರುವಂತಹ ಅಪಮಾನ ಪರೋಕ್ಷವಾಗಿ ನಿಮಗಾಗುತ್ತಿರುವಂತಹ ಅಪಮಾನ. ಹಾಗಾಗಿ ನೋಡಿ ಸುಮ್ಮನೆ ಕುಳಿತುಕೊಳ್ಳಬೇಡಿ. ಈ ದುಷ್ಟ ದುರಾತ್ಮನಿಗೆ ನೀವೊಂದು ಮಾತನ್ನು ಹೇಳಿ, ಅದೋ ಈ ದುಷ್ಟನಿಂದ ನನ್ನನ್ನು ಬಿಡಿಸಿ, ನನ್ನನ್ನು ಕೈ ಹಿಡಿದು ಕಾಪಾಡಿ, ಉದ್ಧರಿಸಿ ಉದ್ಧರಿಸಿ. ನೀರರೆ ಕೈ ಬಿಡಲು ಎನ್ನ ನೀರರೆ ಕೈ ಬಿಡಲು ಕಾವರಿಯಾರಿಗರು ಯಾರಿಗರು ಯಾರಿಗರು ಗುರು ಕೃಪಾ ಮುಖ್ಯರು ಗುರು ಗಾಂಗೆಯ ಕೃಪಾ ಮುಖ್ಯರು ಸೂರ್ಯಗುಡಿಗ ಅರ್ಥ ಸತ್ಯವಾ ಸುತರ ಸಿರಿಯ ಬಯಸುವರು ಗಾಂಧಾರಿ ಧೃತರಾಷ್ಟ್ರ
ಗತಿಯನಗೆ ಇನ್ಯಾರಿನಗೆ ಗತಿಯನಗೆ ಶ್ರೀ ಕೃಷ್ಣನ ಇನ್ಯಾರಿನಗೆ ಗತಿಯನಗೆ ಕೃಷ್ಣ ಕೃಷ್ಣ ನೀನಲ್ಲದೆ ಅನ್ಯರಾರಿಗೆ ಕೃಷ್ಣ ಕೃಷ್ಣ ಆರಿಗೊರಲಿದರೆನ್ನ ದೂರ ಕೇಳುವರಿಲ್ಲ. ತೋರುವ ಈ ಸಭೆಯು ಕಾಂತಾರವಾಯಿತು. ಹೌದು, ನನ್ನವರಿದ್ದಾರೆ, ಬಂಧು ಬಳಗವಿದೆ ಎಂಬುದಾಗಿ ಒಬ್ಬೊಬ್ಬರನ್ನೇ ಕೂಗಿ ಕರೆದೆ. ನನ್ನ ಕಷ್ಟಕ್ಕೆ ಸ್ಪಂದಿಸುವವರು ಯಾರೂ ಇಲ್ಲ, ನನ್ನ ಕಣ್ಣೀರನ್ನು ಒರೆಸುವವರು ಈ ಸಭೆಯಲ್ಲಿ ಯಾರೂ ಇಲ್ಲ. ಇದು ಸಭೆಯಲ್ಲ, ಇದು ನನ್ನ ಪಾಲಿಗೆ ಕಾಂತಾರ. ನನ್ನ ಕಣ್ಣೀರು ವ್ಯರ್ಥವಾಗಿ ಹೋಯಿತು, ಕಾನೂನದ ಬೆಳದಿಂಗಳಿನಂತೆ ವ್ಯರ್ಥವಾಯಿತು ನನ್ನ ಕಣ್ಣ ನೀರು. ಹಾಗಾದರೆ ನಾನು 10 ಫಲವೇನು ಅಥವಾ 10 ಫಲವೇನು ಹೇಳಿ ಪ್ರಯೋಜನವಿಲ್ಲ. ಕೇಳಬೇಕಾದವರೇ ಸುಮ್ಮನೆ ತಟಸ್ಥ ಧೋರಣೆಯಿಂದ ಸಾಲಾಗಿ ಕುಳಿತಿದ್ದಾರೆ. ಈ ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಇಲ್ಲದಿರುವ ಸೌಭಾಗ್ಯ ನನ್ನದು, ಸೌಭಾಗ್ಯ ನನ್ನದು. 5 ಮಂದಿ ಗಂಡಂದಿರನ್ನು ಪಡೆದಂತಹವಳು ನಾನು. ಒಬ್ಬೊಬ್ಬರ ವಿಶೇಷತೆ ಅದು ಅಸಾಮಾನ್ಯವಾದದ್ದು. ಹೇಳುವುದಕ್ಕೆ ಒಂದು ನಾಲಿಗೆ ಸಾಕಾಗುವುದಿಲ್ಲ. ಓರ್ವರಿಗಿಂತೋರ್ವರತಿ ಗರುವಿಗಳು ಸಾಹಸಿಗಳು. ನನ್ನ ಗಂಡಂದಿರು ಅಂತಹ ಯೋಗ್ಯತಾ ಸಂಪನ್ನರು. ಕೆಸರಿನಲ್ಲಿ ಹೂತು ಹೋದಂತಹ ಮುತ್ತಿನಂತೆ ಅಥವಾ ವಿಗ್ರಹದಂತೆ ಸಾಲಾಗಿ ಸುಮ್ಮನೆ ಗೊಂಬೆಯಂತೆ ಕುಳಿತುಕೊಂಡಿದ್ದಾರೆ. ಹೆಂಡತಿಯಾದಂತಹ ನನಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ಎಂಬುದಾಗಿ ಕೈ ಚೆಲ್ಲಿ ಸಾಲಾಗಿ ಕುಳಿತವರು ನನ್ನ ಗಂಡಂದಿರು. ಅದು ಆಗುವ ಅನಾಹುತವನ್ನು ನಿಲ್ಲಿಸುವುದಕ್ಕೆ ಸಮರ್ಥರಾದವರು ಚಕ್ರವರ್ತಿ ಹಾಗೂ ಅವರ ಹೆಂಡತಿ. ಆದರೆ ತನ್ನ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಅದೆಲ್ಲ ಸರಿ ಎಂಬುದಾಗಿ ಮಕ್ಕಳ ಬಗ್ಗೆ ಅನುಕಂಪವನ್ನು ತೋರಿಸುತ್ತಾ ಸುಮ್ಮನೆ ಕುಳಿತಿದ್ದಾರೆ. ಹಾಗಾದರೆ ನನಗೆ ಈ ಪ್ರಪಂಚದಲ್ಲಿ ನಾನು ಅನಾಥೆ. ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಅಥವಾ ನನ್ನ ಕಷ್ಟವನ್ನು ಕೇಳುವುದಕ್ಕೆ ಯಾರೂ ಇಲ್ಲ, ಯಾರೂ ಇಲ್ಲ ಎಂಬುದಾಗಿ ನಾನು ಯಾಕೆ ಕಣ್ಣೀರಿಡಿಸಬೇಕು? ಅದೋ ಅನಾಥರನ್ನು ರಕ್ಷಿಸುವುದಕ್ಕಾಗಿ, ಅದೋ ಅನಾಥರನ್ನು ಉದ್ಧರಿಸುವುದಕ್ಕಾಗಿ ಭೂಮಿಗಿಳಿದು ಬಂದವನೊಬ್ಬನಿದ್ದಾನೆ. ಆತನೇ ಕೃಷ್ಣ, ದಯಾಮಯನಾದಂಥ ಕೃಷ್ಣ. ಹೇ ದಯಾನಿಧಿ, ಕೃಷ್ಣ ಹೇ ದಯಾನಿಧಿ ಕೃಷ್ಣ ತವ ಮೈದು ನರ ಮರುಳಾಟದಲ್ಲಿ ತವ ಮೈದು ನರ ಮರುಳಾಟದಲ್ಲಿ ಓದುದಿರು ನಭಿಮಾನವಿ ಕೌರವರ ದೆಸೆಯಿಂದ ಓದುದಿರು ನಭಿಮಾನ ಈ ಕೌರವರ ದೆಸೆಯಿಂದ ಬೈದು ಫಲವೇ ನಿನ್ನು
ಬೈದು ಫಲವೇನು ಸಲ ಸಲಗೋ ಗದಾಧರ ಅಚ್ಯುತ ನರಕ ಸೂದನ ಮಾಧವ ಆನಂದೈಕ ವಿಗ್ರಗಧಿ ಜನ ಬಂಧು ಸಲಗೋ ಗದಾಧರ ಅಚ್ಯುತ ನರಕ ಸೂದನ ಮಾಧವ ಆನಂದೈಕ ವಿಗ್ರಗಧಿ ಜನ ಬಂಧು ಹೇ ಕೃಷ್ಣ ಶ್ರೀ ಕೃಷ್ಣ ತವ ಮೈದುನರ ಮರುಳಾಟದಿಂದಲಿ ಹೋದುದೆನು ಅಭಿಮಾನವೀ ಕೌರವನ ದಿಸೆಯಿಂದ ಸಲಗು ಕೃಷ್ಣ ಮಾಧವ ಅಚ್ಯುತ ಅನಂತ ಮುಕುಂದ ಕೃಷ್ಣ ದಯಾನಿದೆ ಕೃಷ್ಣ, ದಯಾನಿದೆ, ದಯಾ ಭಯೋನಿದೆ ನೀನು ಕೃಷ್ಣ. ಮನುಷ್ಯರ ಹೃದಯದಲ್ಲಿ ದಯೆ ಎಂಬುದಿದ್ರೆ ಕೇವಲ ಬಿಂದು ಮಾತ್ರ ಕೃಷ್ಣ, ಬಿಂದು ಮಾತ್ರ. ನೀನು ಹಾಗಲ್ಲ, ದಯಾಸಾಗರ ನೀನು. ಆ ದಯೆ ಎಂಬಂತಹ ಸಾಗರದಿಂದ ಒಂದು ಬಿಂದುವನ್ನು ಇಳಿಸು, ನನ್ನನ್ನು ಉಳಿಸು ಕೃಷ್ಣ. ಇದೋ ಇಷ್ಟಕ್ಕೆಲ್ಲ ಕಾರಣ ನಿನ್ನ ಮೈದನಂದಿರು. ಯಾವ ಹೆಣ್ಣು ತನ್ನ ಗಂಡಂದಿರ ದೂರನ್ನು ಅನ್ಯರಲ್ಲಿ ತಿಳಿಸಬಾರದಂತೆ ಕೃಷ್ಣ. ನನಗೆ ಗಂಡಂದಿರಾದದ್ದು ಮತ್ತೆ ನಿನಗೆ ಮೈದನಂದಿರು ಮೊದಲು. ಹಾಗಾಗಿ ನಿನ್ನ ಮೈದನಂದಿರ ದೂರನ್ನು ನಿನ್ನ ಪಾದದಡೆಯಲ್ಲಿ ಒಪ್ಪಿಸುತ್ತಿದ್ದೇನೆ ಕೃಷ್ಣ. ತವ ಮೈದುನರ ಮರುಳಾಟದಿಂಪೋದು ನನ್ನ ಅಭಿಮಾನ, ನನ್ನ ಅಭಿಮಾನ ನಷ್ಟವಾಗುತ್ತಿದೆ, ನನ್ನ ಮಾನ ನಷ್ಟವಾಗುತ್ತಿದೆ ಕೃಷ್ಣ. ನಿನ್ನ ಮೈದನಂದಿರ ದೆಸೆಯಿಂದ ಈ ಹೊತ್ತಿನಲ್ಲಿ ನನ್ನನ್ನು ಉಳಿಸುವವರು ಅಥವಾ ನನ್ನ ಕಣ್ಣೀರನ್ನು ಒರೆಸುವವರು ಯಾರೂ ಇಲ್ಲ ಕೃಷ್ಣ. ಹಾಗಾಗಿ ನಿನ್ನ ಮೊರೆ ಹೊಕ್ಕಿದ್ದೇನೆ ಕೃಷ್ಣ. ಹೇ ದಯಾನಿದೆ ಕೃಷ್ಣ, ಅಚ್ಯುತ, ಅನಂತ, ಋಷಿಕೇಶ, ದಾಮೋದರ, ಆನಂದೈಕ ವಿಗ್ರಹ, ದೀನಜನ ಬಂಧು, ಓ ಗೋವಿಂದ. ಗೋವಿಂದ ನಿನ್ನ ಮರೆಯ ಕೊಕ್ಕೆನು ಈಗ ವಾಸುದೇವ ಕಂದ, ನಿನ್ನ ಮರೆಯ ಕೊಕ್ಕೆನು ಈಗ ವಾಸುದೇವ ಕಂದ. ಗತಿಹೀನರಿಗೆ ನೀನು ಕೃಷ್ಣ, ಗತಿಹೀನರಿಗೆ ನೀನು ಲಕ್ಷ್ಮೀಪತಿಯ ಮಾನವನಿಗೆ ಕಾಯೋ ಪತಿತ ಪಾವನ ಬಾಬಾ ರಾತ್ರಿ ಪತಿ ಪಿತ ಕಮಲ ಕಟಕ
ಪ್ರಾರ್ಥಿಸಿದರೂ ಎಷ್ಟು ಕೂಗಿದರೂ ನನ್ನ ಕೂಗು ನಿನಗೆ ಕೇಳಿಸುವುದಿಲ್ವೇ ದೇವರೇ? ಅದೋ ಆರ್ತರು ಯಾರಿದ್ದಾರೆಯೋ ಅವರನ್ನು ಉದ್ಧರಿಸುವುದಕ್ಕಾಗಿ ಅಥವಾ ರಕ್ಷಿಸುವುದಕ್ಕಾಗಿ ಭೂಮಿಗಿಳಿದು ಬಂದಂತಹ ಭಗವಂತ ಆರ್ತ ರಕ್ಷಕ ನೀನು, ಭಕ್ತ ವತ್ಸಲ ನೀನು. ಹಾಗಾದರೆ ಹೆಣ್ಣಾದಂತಹ ನನ್ನ ಕಣ್ಣ ನೀರು ನಿನಗೆ ಕಾಣಿಸುವುದಿಲ್ವೇ ಕೃಷ್ಣ? ನನ್ನ ಕೂಗು ನಿನಗೆ ಕೇಳಿಸುತ್ತಿಲ್ವೇ? ಕರುಣೆಯನ್ನು ತೋರು ಕೃಷ್ಣ. ಅಂದೊಂದು ದಿನ ಅದೋ ಮೂಕ ಗೋವುಗಳು ಮುಗ್ಧ ಗೋಪಾಲಕರು ಗೋಕುಲವೆಲ್ಲ ಮುಳುಗಿ ಹೋಗುತ್ತದೆ ಎಂಬುದಾಗಿ ಆ ಪರಿಸ್ಥಿತಿ ದೇವೇಂದ್ರನಿಂದ ನಿರ್ಮಾಣವಾದಾಗ ಅವರನ್ನು ಉಳಿಸುವುದಕ್ಕೆ ನೀನು ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಮುಗ್ಧ ಗೋವುಗಳನ್ನು ಆ ಗೋಪಾಲಕರನ್ನು ರಕ್ಷಣೆ ಮಾಡಿದೆಯಂತೆ ಕೃಷ್ಣ. ಹಾಗಾದರೆ ನನ್ನ ಕೂಗು ನಿನಗೆ ಕೇಳಿಸದೇ ಹೋಯಿತೆ. ನೀರು ಕುಡಿಯುವುದಕ್ಕಾಗಿ ಹೋದಂತಹ ಗಜೇಂದ್ರ ಮಕರದ ಬಾಯಿಗೆ ಸಿಕ್ಕಿ ಕಣ್ಣೀರಿಳಿಸಿ ಸೊಂಡಿಲನ್ನು ಮೇಲೆತ್ತಿ ಮೂಕ ಭಾಷೆಯಿಂದ ನಿನ್ನನ್ನು ಸಂಪ್ರಾರ್ಥಿಸಿದಾಗ ಗಜೇಂದ್ರನ ಕಣ್ಣೀರು ನಿನಗೆ ಕಾಣಿಸಿತು ಕೃಷ್ಣ. ಗಜೇಂದ್ರನ ಕೂಗು ನಿನಗೆ ಕೇಳಿಸಿತು ಕೃಷ್ಣ. ಅದೋ ತನ್ನ ಕೈಯಲ್ಲಿರುವಂತಹ ಚಕ್ರಾಯುಧವನ್ನು ಕಳುಹಿಸಿ ಮಕರಿಯ ಕತ್ತನ್ನು ಕತ್ತರಿಸಿ ಗಜೇಂದ್ರನನ್ನು ಕಾಪಾಡಿದವ ನೀನು ಗಜೇಂದ್ರ ವರದ. ಹಾಗಾದರೆ ಈ ಸಭೆಯಲ್ಲಿ ದಯಾನೀಯ ಸ್ಥಿತಿಯಲ್ಲಿ ಈ ಅವಸ್ಥೆಯಲ್ಲಿ ಕಣ್ಣೀರಿಡುತ್ತಿರುವಂತಹ ನನ್ನ ಕೂಗು ನಿನಗೆ ಕೇಳಿಸದೇ ಹೋಯಿತೆ. ನನ್ನವರಿದ್ದಾರೆ ಎಂಬುದಾಗಿ ಕೂಗಿದೆ ಕೃಷ್ಣ. ಆದರೆ ಈಗ ಹೇಳುತ್ತಿದ್ದೇನೆ, ತಂದೆ ತಾಯಿಗಳು ಇಲ್ಲಿಲ್ಲ ಕೃಷ್ಣ, ಇಲ್ಲಿಲ್ಲ. ಬಂಧು ಬಾಂಧವ ಬಳಗನಿ ಜನಗೆಂದು ನಂಬಿದೆ ಹರಿ ಎನ್ನ ನಿನ್ನದೇ ಎನ್ನ ಮಾನವ ನಿನ್ನದೈ ದೇವಯ ಸಿಂಧು ಶಯನನೆ ಶುಕದ ಪೋತವ ಒಂದು ಬಹು ಭೂಕಗಳು ಪೀಡಿತು ಬಂದವಾದುದು ಹೇ ಸಿಂಧು ಶಯನನೆ ಶುಕದ ಪೋತ ಬಗು ಭೂಕಗಳು ಪೀಡಿತು ಬಂದವಾದು ಬಾರದೇಗೆ ಕೃಷ್ಣ ಕೃಪೆ ನಿನಗೆ ಬಾರದೇಗೆ ಬಾರದೇಗೆ ಕೃಷ್ಣ ಕೃಪೆ ನಿನಗೆ ಕೃಷ್ಣ ಕೃಷ್ಣ ಮಾಧವ ಅಚ್ಯುತ ಕೃಷ್ಣ ಕೃಪೆ ನಿನಗೆ ಶ್ರೀಹರಿ ಇಷ್ಟಾದರೂ ನಿನ್ನ ಕೃಪೆ ನನ್ನ ಮೇಲೆ ಆಗುತ್ತಿಲ್ಲ ಯಾಕೆ ಎಂಬಂತಹ ಸತ್ಯಾಂಶ ಈಗ ನನಗೆ ತಿಳಿಯಿತು.
ಇಷ್ಟು ಕಣ್ಣೀರುಡಿಸುತ್ತಿದ್ದರು, ಇಷ್ಟು ಕಷ್ಟ ಪಡುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ಈ ಪ್ರಪಂಚದಲ್ಲಿ ನನ್ನ ಕಣ್ಣೀರನ್ನು ಒರೆಸುವುದಕ್ಕೋ ಅಥವಾ ನನ್ನ ಕೂಗನ್ನು ಕೇಳುವುದಕ್ಕೋ ನನ್ನವರಿದ್ದಾರೆ, ಈ ಸಭೆಯಲ್ಲಿ ನನ್ನವರಿದ್ದಾರೆ ಎಂಬುದಾಗಿ. ಇಲ್ಲ ಕೃಷ್ಣ, ಇದೆಲ್ಲ ನಶ್ವರವಾದದ್ದು. ಕಾನನ ಅಂತ ಹೇಳಿದ ಮೇಲೆ ಮನುಷ್ಯರೆಲ್ಲಿದ್ದಾರೆ? ತಂದೆ, ತಾಯಿ, ಗುರುವರ, ಪಿತಾಮಹ, ಬಂಧು ಬಾಂಧವರೆಲ್ಲ ನನ್ನವರಿದ್ದಾರೆ, ನನ್ನ ಕಷ್ಟವನ್ನು ಕೇಳುತ್ತಾರೆ ಎಂಬುದಾಗಿ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದೆ ನಾನು. ಕಣ್ಣಿಗೆ ಕಾಣುವಂಥದ್ದು ಇದೆಲ್ಲವೂ ನಶ್ವರವಾದದ್ದು, ಇದು ಶಾಶ್ವತವಾದದ್ದಲ್ಲ. ಈ ಸಂಬಂಧವೂ ಅಷ್ಟೇ, ಇದೆಲ್ಲ ನಶ್ವರ. ಹಾಗಾದರೆ ಶಾಶ್ವತವಾದಂತಹ ಸಂಬಂಧ ಯಾವುದು? ಅದು ನಿನಗೂ ಭಕ್ತರಿಗೂ ಇರುವಂತಹ ಸಂಬಂಧ. ಹಾಗಾದರೆ ಭಕ್ತರಿಗೆ ನೀನು ಯಾರು? ತಂದೆಯೂ ನೀನೆ, ತಾಯಿಯೂ ನೀನೆ, ಗುರುವು ನೀನೆ, ವರ ಪಿತಾಮಹ, ಬಂಧು ಬಾಂಧವ ಎಲ್ಲವೂ ನೀನೆ ಕೃಷ್ಣ, ಎಲ್ಲವೂ ನೀನೆ. ಎಲ್ಲವೂ ನೀನೆಂದ ಆದ ಮೇಲೆ ಮತ್ತೆ ನಾನು ಯಾಕೆ ಕಣ್ಣೀರಿಳಿಸಬೇಕು ಕೃಷ್ಣ? ಯಾಕೆ ಕಣ್ಣೀರಿಳಿಸಬೇಕು? ಅರ್ಥವಾಯಿತು ಕೃಷ್ಣ. ನಮ್ಮವರಿದ್ದಾರೆ ಎಂಬಂತಹ ಮಮಕಾರವನ್ನು ತೊರೆದಿದ್ದೇನೆ. ಯಾಕಂದರೆ ಯಾರ ಹೃದಯದಲ್ಲಿ ಅಹಂಕಾರ ಮಮಕಾರಗಳು ಸುಪ್ತವಾಗಿರುತ್ತದೆಯೋ ಅಂತಹವರಿಗೆ ದೇವರ ದರ್ಶನವಾಗುವುದಿಲ್ಲ, ದೇವರ ಕೃಪೆಯಾಗುವುದಿಲ್ಲ ಎಂಬ ಸತ್ಯಾಸತ್ಯತೆಯನ್ನು ಈಗ ನಾನು ಅರ್ಥವಿಸಿಕೊಂಡೆ. ಹಾಗಾದರೆ ನನ್ನವರು ಎಂಬುದು ಮಮಕಾರ, ಅದನ್ನು ಬಿಟ್ಟಿದ್ದೇನೆ. ನಾನು ಎಂಬುದು ಅಹಂಕಾರ ಉಂಟು. ಈ ದುಷ್ಟ ದುರಾತ್ಮ ನನ್ನ ಸೀರೆಯ ಸೆರಗಿಗೆ ಕೈ ಇಕ್ಕಿ ಎಳೆಯುವಂತಹ ಸ್ಥಿತಿಯಲ್ಲಿ ಗಟ್ಟಿಯಾಗಿ ಎಡಗೈಯಲ್ಲಿ ನನ್ನ ಸೀರೆಯನ್ನು ಹಿಡಿದುಕೊಂಡಿದ್ದೇನೆ. ನನ್ನ ಮಾನವನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಇದು ಅಹಂಕಾರ ದ್ಯೋತಕವಾದದ್ದು. ಹಾಗಾದರೆ ಇದು ಕೂಡದು. ನನ್ನ ಎಲ್ಲವೂ ನೀನೇ ಎಂದಾದ ಮೇಲೆ ಮತ್ತೆ ನಾನು ಎಂಬುದಕ್ಕೆ ಅರ್ಥವಿದೆಯೇ ಕೃಷ್ಣ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನನ್ನವರು ಎಂಬುದನ್ನು ತೊರೆದಿದ್ದೇನೆ, ಮಮಕಾರವನ್ನು ಬಿಟ್ಟಿದ್ದೇನೆ. ನಾನು ಎಂಬಂತಹ ಅಹಂಕಾರ ದ್ಯೋತಕವಾದ ಎಡಗೈಯಲ್ಲಿ ಗಟ್ಟಿಯಾಗಿ ಹಿಡಿದಿರುವಂತಹ ಸೀರೆಯ ಸೆರಗನ್ನು ಬಿಟ್ಟಿದ್ದೇನೆ. ಇದೋ ಕಾಯುವುದು, ಮಾನವನ್ನು ಉಳಿಸುವುದು ಅಳಿಸುವುದು ನಿನಗೆ ಬಿಟ್ಟದ್ದು. ಯಾಕಂದರೆ ಗೂಗೆಗಳ ನಡುವಿನಲ್ಲಿ ಸಿಕ್ಕಿದಂತಹ ಕೋಗಿಲೆಯ ಸ್ಥಿತಿ ನನ್ನದಾಗಿದೆ. ನನ್ನನ್ನು ಕಾಪಾಡು ಕೃಷ್ಣ, ನೀನೇ ಗತಿ. ವರ ಮೇಲೆ ಗರುಡ ಗಂಧಾರಿ ರಟ್ಟೆಯ ಆದಿಯ ಸೀರೆಗೆ ಅಕ್ಷಯವಾದುದು. ಮಾಧವ ಮಾಧವ ಇವನು ಮಾಧವನನ್ನೇ ಕರ್ತದ್ದು. ಅಣ್ಣ ಕೈಯೆಲ್ಲ ಕಾಲು ಎಳ. ನೀನು ಏನು ಮಾಡ್ತಾ ಇದ್ದೆ ತಮ್ಮ? ಸೀಸಿ ಮತ್ತೆ ಏನು ಅಕ್ಷರ? ಸೀರೆ ಎಳೆಯೋ ಅಲ್ಲಿ ನೋಡು, ಇದು ನಿನ್ನಲ್ಲ, ನನ್ನದ್ದು, ನನ್ನ ಪ್ರಾರಬ್ಧ ಇದು. ನೀನೇನು ಸಂಗೀತ ಅಭ್ಯಾಸ ಮಾಡ್ತೀಯ? ಗಾಗ ನೀನಿ
ಎಂಥದ್ದು ತೂತು? ಯಾರಾದರೂ ಉಗುಳಿ ಯಾರು ನಮ್ಮ ಮುಖಕ್ಕೆ ತೂತು ಅಂತ ಹೇಳ. ಅಮ್ಮ ಕೈ ಕೈಯಲ್ಲ ಕುಯ್ ಕುಯ್ ಸೀರೆ ಎಳೆಯ ಇಲ್ಲಿ ಉಂಟಾ? ಕುಡಿ ಸಾಕಾ? ನನ್ನಲ್ಲ ನಿನ್ನ ಗಾಗ ಏನಾಗಬೇಕು? ಹೋಗುವಂಥದ್ದಲ್ಲ. ಏಯ್ 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 ಇಲ್ಲಿ ಬಾರ, ಇಲ್ಲಿ ಬಾರ, ನೀ ಇಲ್ಲಿ ಬಾ, ಓಡುವುದಿಲ್ಲಿಗೆ, ಇಲ್ಲಿ ಬಾರ.